ಕ್ರಿಕೆಟ್ ಫುಟ್ಬಾಲ್ ಅಂತ ಕ್ರೇಜ್ ಇರುವ ಈ ಕಾಲದಲ್ಲಿ ಮೊಬೈಲ್ ಲ್ಯಾಪ್ಟಾಪ್ಗಳ ಮುಂದೆ ಕುಳಿತ ಯುವ ಪೀಳಿಗೆ ಪಬ್ಜಿಯಂತಹ ಕ್ರೀಡೆಗಳ ದಾಸರಾಗ್ತಾ ಇದ್ದಾರೆ. ಆಧುನಿಕತೆಯ ಅಬ್ಬರದಿಂದ ತುಳುನಾಡಿನ ಜಾನಪದ ಕ್ರೀಡೆಗಳು ಮಾಯವಾಗ್ತಾ ಇದೆ. ಅಂತಹ ಕ್ರೀಡೆಗಳಿಗೆ ಮರುಜೀವ ತುಂಬುವ ಮತ್ತು ಯುವ ಜನತೆಗೆ ಪರಿಚಯಿಸುವ ಉದ್ದೇಶದಿಂದ ಉಡುಪಿಯಲ್ಲಿ ಮದರಂಗಿ ಕೂಟ ಆಯೋಜನೆ ಮಾಡಲಾಗಿತ್ತು. ಪೊರ್ಲುಡು ಪೊರ್ಲು ನಮ್ಮ ತುಳುನಾಡು. ಹೌದು, ತುಳುನಾಡಿನ ಸಂಸ್ಕೃತಿ ಸೊಬಗು ಬಲು ಸೊಗಸು. ಇಲ್ಲಿನ ಮಣ್ಣಿನ ಗುಣವೋ ಅಥವಾ ಸಂಸ್ಕೃತಿಯ ಹಿರಿಮೆಯೋ ಏನೋ ಅದೆಂಥವರನ್ನು ತುಳುನಾಡು ಆಕರ್ಷಿಸುತ್ತೆ. ಆದರೆ ಆಧುನಿಕ ಭರಾಟೆಯಲ್ಲಿ ಕೆಲವೊಂದು ಪದ್ಧತಿಗಳನ್ನು ಇಲ್ಲಿನ ಜನರು ಬದಲಾವಣೆಗೊಳಿಸಿದ್ದು ಬದಲಾದ ಮದರಂಗಿ ಕೂಟವನ್ನು ಮರು ನೆನಪಿಸುವ ಸುಂದರ ಕಾರ್ಯಕ್ರಮ ಉಡುಪಿಯಲ್ಲಿ ನಡೆಯಿತು. ಮುಡಿ ತುಂಬ ಮಲ್ಲಿಗೆ ಹೂವು, ನೀಲ ಜಡೆಗೆ ಜಲ್ಲಿಯ ಅಲಂಕಾರ, ಮುಖ ತುಂಬಾ ನಗು, ತುಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿನುಗುವ ಈ ಬೆಡಗಿಯರನ್ನ ನೋಡಿ ಉಡುಪಿಯಲ್ಲಿ ನಡೆದ ಮದರಂಗಿ ಕೂಟದಲ್ಲಿ ತುಳುನಾಡ ಹುಡುಗಿಯರ ಲವಲವಿಕೆಯ ಓಡಾಟ ಕಂಡುಬಂದಿತ್ತು. ಮದುವೆ ಮನೆಯಲ್ಲಿ ಮದರಂಗಿ ಶಾಸ್ತ್ರ ನಡೆಯುತ್ತೆ. ಆದರೆ ಆಧುನಿಕ ಪ್ರಭಾವದ ಮದರಂಗಿಯಲ್ಲಿ ರಾಸಾಯನಿಕಗಳ ಬಳಕೆ ಹೆಚ್ಚು. ಆದರೆ ಅಪ್ಪಟ ನಾಟಿ ಮದರಂಗಿಯಲ್ಲಿ ಕೈಗಳು ಕಂಗೊಳಿಸಿದಷ್ಟು ಚೆಂದ ಬೇರೆಲ್ಲೂ ಕಾಣಸಿಗಲ್ಲ. ತುಳು ನೆಲದ ಹಳೆಯ ಸಂಪ್ರದಾಯಗಳನ್ನು ನೆನಪಿಸುವ ಈ ಕೂಟದಲ್ಲಿ ಉಡುಪಿಯ ನೂರಾರು ತರುಣ ತರುಣಿಯರು ಭಾಗವಹಿಸಿದ್ದರು. ಇಲ್ಲಿ ನಾವು ಮದರಂಗಿ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ತುಂಬ ಒಳ್ಳೆಯಾಗಿ ಕಾಂಪಿಟೇಷನ್ ಎಲ್ಲ ನಡೀತಿದೆ. ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ತುಂಬ ಆಟಗಳನ್ನು ಆಡಿದ್ದಾರೆ. ಆದರೆ ಈಗ ಅದೆಲ್ಲ ಸಾಧ್ಯ ಇಲ್ಲ. ಅದಕ್ಕೆ ಇದು ಕಾರ್ಯಕ್ರಮ ಪುನಃ ಅದನ್ನು ತೋರಿಸಿಕೊಳ್ಳಲಿಕ್ಕೆ, ಈಗಿನ ಮಕ್ಕಳಿಗೆ ತೋರಿಸಲಿಕ್ಕೆ ಪುನಃ ಸಾಧ್ಯ ಮಾಡಿದೆ. ಎಲ್ಲ ಹಳೆಯ ಕಾರ್ಯಕ್ರಮಗಳನ್ನೆಲ್ಲ ನಾವು ಪುನಃ ನೋಡ್ಬೋದು. ಮುಂಚಿನವರೆಲ್ಲ ಅಪ್ಪ ಅಮ್ಮ ನಾವು ಹೇಗೆ ಮುಂಚಿನವರಿಗೆಲ್ಲ ಹೇಗೆ ಡ್ರೆಸ್ ಮಾಡಬೇಕು ಹಾಗೆಲ್ಲ ಹೇಳ್ತಿದ್ರು. ಆದರೆ ಈಗ ಹಾಗಿಲ್ಲ, ಎಲ್ಲ ಚೇಂಜ್ ಆಗಿದೆ. ಆದರೆ ಪುನಃ ಈಗ ಸಾಂಸ್ಕೃತಿಕ ಅಂದರೆ ನಮ್ಮ ತುಳುನಾಡಿನ ಶೈಲಿಯಲ್ಲಿ ಅಂದರೆ ಬಟ್ಟೆಗಳನ್ನು ಧರಿಸೋದು ಹೇಗೆ ಅಂತೆಲ್ಲ ಈ ಕಾರ್ಯಕ್ರಮ ತಿಳಿಸಿಕೊಟ್ಟಿದೆ. ತುಂಬ ಒಳ್ಳೆಯ ಕಾರ್ಯಕ್ರಮ ಆಗ್ತಿದೆ. ಮನೆ ಮಂದಿ ಒಟ್ಟಾಗಿ ದೇಸಿಯಾಟ ಆಡುವ ಸಂಭ್ರಮವನ್ನು ಫೋಟೋಗಳಲ್ಲಿ ನೋಡಬೇಕಷ್ಟೆ. ಹಾಗಾಗಿ ಉಡುಪಿಯ ತುಳುಕೂಟ ತುಳುನಾಡ ಸಾಂಸ್ಕೃತಿಕ ವೈಭವವನ್ನು ಈ ತಲೆಮಾರಿಗೆ ಪರಿಚಯಿಸಲೆಂದೇ ಈ ಅಪರೂಪದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದಲ್ಲಿ ತುಳುನಾಡ ದೇಸಿ ಒಳಾಂಗಣ ಕ್ರೀಡೆಗಳು ಈ ತಲೆಮಾರಿನ ಯುವ ಜನತೆಯನ್ನು ಹೊಸ ಲೋಕವೊಂದಕ್ಕೆ ಕೊಂಡೊಯ್ಯಿತ್ತು. ಒಂದು ಕಡೆ ಹೆಣ್ಣು ಮಕ್ಕಳು ತರೇಹವಾರಿ ಮದರಂಗಿ ಹಚ್ಚಿ ಸಂಭ್ರಮ ಪಟ್ಟರೆ, ಇನ್ನು ಕೆಲವರು ಜೊತೆಗೆ ಹೂ ಕಟ್ಟೋದು, ರಂಗೋಲಿ ಬಿಡಿಸೋದು, ಹಲಸಿನ ಬೀಜ ಸಿಪ್ಪೆ ಸುಲಿಯುವುದು, ಬೆಂಕಿಯ ಸಹಾಯವಿಲ್ಲದೆ ಅಡುಗೆ ತಯಾರಿಸೋದ್ರಲ್ಲಿ ಬ್ಯುಸಿಯಾಗಿದ್ರು. ಈ ಮೂಲಕ ಅಪ್ಪಟ ಗ್ರಾಮೀಣ ವಾತಾವರಣವೇ ಸೃಷ್ಟಿಯಾಗಿತ್ತು. ಹಿಂದಿನ ಕಾಲದಲ್ಲಿ ತುಳುವರ ಮನೆಯಲ್ಲಿ ಹಿರಿಯರು ಆಡುತ್ತಿದ್ದ ಹಲವು ಗ್ರಾಮೀಣ ಒಳಾಂಗಣ ಕ್ರೀಡೆಗಳು ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನು ಮಂತ್ರಮುಗ್ಧರನ್ನಾಗಿಸಿದವು. ಮಕ್ಕಳು, ಮಹಿಳೆಯರು, ವೃದ್ಧಾರಾದಿಯಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಮನಸಾರೆ ಭಾಗವಹಿಸಿ ಖುಷಿಪಟ್ಟರು. ಇತ್ತದ ಜೋಕುಲು ಗುಜ್ಜದ ತಿನ್ಪಿನ ಒಂದೇಜಿ ವಾ ಜೋಕುಲಿಗ ಗುಜ್ಜ ಇಷ್ಟ ಇತ್ತೆ ಪೂರ ಜೋಕುಲು ಮ್ಯಾಗಿ ಅಂಚಿ ಕುರ್ಕುರಿ ಅಂಚಿನ ಪೂರ ಒಂಜಿ ನೆಕ್ ಅಡಿಟ್ ಆದ್ಪೋತೇರು. ಅಂತೆ ಅಂಚಿನ ಒಂಜಿ ನಮ್ಮ ದುಮ್ಮದ ಒಂಜಿ ಆಹಾರದ ಉಂಡು. ನಮ್ಮ ತುಳುನಾಡದ ದಾದಮತ ಆಹಾರ ಉಂಡು. ಪ್ರತಿ ಒಂಜಿ ಮರ್ದದ ಇರೇಟಾವಡು ಅತ್ತಂದನ ಪ್ರತಿ ಒಂಜಿ ಆಹಾರ ವಸ್ತು ನಮ್ಮ ತಿನ್ಪಿನ ಆಹಾರ ವಸ್ತುಡೆ ಆರೋಗ್ಯ ಒಂಜಿ ಅಡಕದು ಉಂಡು. ಆರೋಗ್ಯದ ವಿಷಯ ಅವಡು, ಆಹಾರದ ವಿಷಯ ಅವಡು ಅತ್ತಂದನ ನಮ್ಮ ತುಳುವರ ಸಂಪ್ರದಾಯ ಸಂಸ್ಕೃತಿದ ವಿಷಯ ಅವೇನು ನಮ್ಮ ದುಮ್ಮದ ಕುಡವರ ಒರಿಯೋಡುಂದಾಂಡ ನಮ್ಮ ಮಾತೆಲ್ಲ ತುಳುವರು ಬಟ್ಟದು ದುಮ್ಮದ ಸಂಪ್ರದಾಯ ನಮ್ಮ ಜೋಕ್ಲಿಗೆ ತೆರ್ಪೋಡು. ಉಳಿದಂತೆ ತುಳುನಾಡ ಸಾಂಸ್ಕೃತಿಕ ಬದುಕಿನ ಕುರಿತು ಚಿಂತನ ಮಂಥನವೂ ಇತ್ತು. ಹಳೆಯ ಸಂಪ್ರದಾಯಗಳನ್ನು ಈ ತಲೆಮಾರು ಯಾಕೆ ಉಳಿಸಿ ಬೆಳೆಸಬೇಕು ಎಂಬ ಕುರಿತು ಹಿರಿಯರು ಮಾತನಾಡಿದ್ರು. ಒಟ್ಟಾರೆ ಹೊರಗಡೆ ಆಷಾಢದ ಮಳೆ ಉಳಿಯುತ್ತಿರಬೇಕಾದ್ರೆ ಅಮ್ಮಣ್ಣಿ ರಾಮಣ್ಣ ಸಭಾಭವನದ ಒಳಗೆ ತುಳುನಾಡ ಸಾಂಸ್ಕೃತಿಕ ವೈಭವ ಮರುಕಳಿಸುವಂತಿತ್ತು. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.